ಇತ್ತೀಚಿನ ದಿನಗಳಲ್ಲಿ ಮದುವೆ ವಾರ್ಷಿಕೋತ್ಸವವನ್ನು ಸಾವಿರಾರು ರೂಪಾಯಿ ವ್ಯಯಿಸಿ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಆ ಮೂಲಕ ಸಮಾಜದ ಮುಂದೆ ತಮ್ಮ ಸ್ಟೇಟಸ್ ತೋರ್ಪಡಿಸುತ್ತಾರೆ. ಆದರೆ ಇಲ್ಲೊಬ್ಬ ಸಾಮಾಜಿಕ ಕಾರ್ಯಕರ್ತ ತನ್ನ ವಿವಾಹದ ಬೆಳ್ಳಿ ಹಬ್ಬವನ್ನು ವಿಶೇಷವಾಗಿ ಆಚರಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಮದುವೆ ವಾರ್ಷಿಕೋತ್ಸವವನ್ನು ಸಾವಿರಾರು ರೂಪಾಯಿ ವ್ಯಯಿಸಿ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಆ ಮೂಲಕ ಸಮಾಜದ ಮುಂದೆ ತಮ್ಮ ಸ್ಟೇಟಸ್ ತೋರ್ಪಡಿಸುತ್ತಾರೆ. ಆದರೆ ಇಲ್ಲೊಬ್ಬ ಸಾಮಾಜಿಕ ಕಾರ್ಯಕರ್ತ ತನ್ನ ವಿವಾಹದ ಬೆಳ್ಳಿ ಹಬ್ಬವನ್ನು ವಿಶೇಷವಾಗಿ ಆಚರಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಹೌದು, ಇವರು ಜಿನ್ನಪ್ಪ ಆಳ್ವೆ. ಸುಳ್ಯ ತಾಲೂಕಿನ ಪಂಚ ಸಮೀಪದ ಚಿಂಗಾಣಿಗುಡ್ಡೆ ಸಮೀಪದ ನಿವಾಸಿ. ಕಳೆದ ಮತದಾನದ ಸಮಯದಲ್ಲಿ ಇವರನ್ನು ಕೆಲವು ಜನರ ಚುನಾವಣಾ ವೆಚ್ಚ ಭರಿಸುವ ಮೂಲಕ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿಸಿದ್ದರು. ಆದರೆ ಚುನಾವಣೆಯಲ್ಲಿ ವಿಜಯ ಸಾಧಿಸಲು ಸಾಧ್ಯವಾಗಿಲ್ಲ. ಆ ಸಮಯದಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ತಿಳಿಸಿದ ತರಹ ಸೋತರೂ ಜನಸೇವೆ ಮಾಡುತ್ತೇನೆ ಎಂಬ ಭರವಸೆಯಂತೆಯೇ ಜಿನ್ನಪ್ಪರವರು ಸಾಮಾಜಿಕ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ನಮ್ಮ ಮದುವೆಯ 25ನೇ ವರ್ಷದ ಸಂಭ್ರಮದಲ್ಲಿ ಯಾವುದೇ ಈಗ ಕೊರೋನಾದ ಕೋವಿಡ್-19 ಪ್ರಯುಕ್ತ ಯಾವುದೇ ಖರ್ಚು ಮಾಡಬಾರ್ದು ಎಂಬ ಒಂದು ಜನ ಸೇರಿಸಬಾರ್ದು ಎಂಬ ಉದ್ದೇಶ ಇಟ್ಟುಕೊಂಡಿದ್ದಾರೆ. ಅದರ ಪ್ರಕಾರ ನಾನೀಗ ಕೋವಿಡ್-19 ಸಲುವಾಗಿ 25ನೇ ವರ್ಷವನ್ನು ಈ ಕಂಪೌಂಡ್ನಲ್ಲಿ ಗೋಡೆ ಬರಹದ ಮೂಲಕ ಜನಗಳಿಗೆ ಪ್ರಾತ್ಯಕ್ಷಿತೆಯ ಮೂಲಕ ನಾನು ಇದನ್ನೊಂದು ಲೋಕಾರ್ಪಣೆ ಮಾಡಲಿದ್ದೇನೆ. ಈಗಾಗಲೇ ನಮ್ಮ ಕಾಂಕ್ರೀಟ್ ರಸ್ತೆಯು ಪೂರ್ಣಗೊಂಡಿದೆ. ಜನಗಳಿಗೆ ಬೇಕಾಗಿ ಜನಗಳು ಈ ಒಂದು ಲಸಿಕೆಯನ್ನು ಯಾವ ರೀತಿ ಪಡಿಬೇಕು, ಯಾರನ್ನು ಸಂಪರ್ಕಿಸಬೇಕೆಂಬ ಒಂದು ಚಿತ್ರವನ್ನು ಬಿಡಿಸಿದ್ದೇವೆ. ಅದೇ ರೀತಿ ಒಂದು ವಯಸ್ಕರ ಶಿಕ್ಷಣದ ಬಗ್ಗೆ ನಾನು ಸಾಕ್ಷರತಾ ಆಂದೋಲನ ಇದ್ದ ಕಾರಣ ಅದನ್ನು ಚಿತ್ರ ಬಿಡಿಸಿದ್ದೇನೆ. ಆನಂತರ ಭೂಮಿಯಲ್ಲಿರುವ ನೀರನ್ನು ಹೇಗೆ ನಾವು ಉಪಯೋಗ ಮಾಡಬೇಕು, ಮಳೆ ನೀರನ್ನು ಹೇಗೆ ಬಳಸಬೇಕು, ಬರಡು ಭೂಮಿ ಇದ್ದರೆ ಹೇಗೆ ಗಿಡಗಳನ್ನು ನಡುವಾಗ ಆಕ್ಸಿಜನ್ ಹಾಕಿಕೊಳ್ತಾರೆ, ಅದರ ಒಂದು ಚಿತ್ರವನ್ನು ಬಿಡಿಸಿದ್ದೇನೆ. ಇದೀಗ ತನ್ನ ವೈವಾಹಿಕ ಜೀವನದ ಬೆಳ್ಳಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲು ಮುಂದಾಗಿದ್ದಾರೆ. ತನ್ನ ಮನೆಯ ಸುತ್ತಲೂ ಇರುವ ಕಾಂಪೌಂಡ್ ಗೋಡೆಯ ಮೇಲೆ ಜನಜಾಗೃತಿ ಚಿತ್ರಗಳನ್ನು ಬಿಡಿಸುತ್ತಿದ್ದಾರೆ. ಈಗಾಗಲೇ ಸಿನಿಮಾ ಸೆಟ್ಗಳಲ್ಲಿ ಚಿತ್ರಕಲೆಯ ಮೂಲಕ ಪರಿಚಿತರಾಗಿರುವ ಪಂಜ ಸಮೀಪದ ಬಳ್ಳಕ್ಕದ ಕಲಾ ಆರ್ಟಿಸ್ಟ್ ಸುರೇಶ್ ರವರು ಈ ಮನೋಹರವಾದ ಚಿತ್ರಗಳನ್ನು ಬಿಡಿಸುತ್ತಿದ್ದಾರೆ. ಆಕ್ಸಿಜನ್ ಸಿಲಿಂಡರ್ ಬೆನ್ನ ಮೇಲೆ ಹಾಕಿಕೊಂಡು ಗಿಡ ನೆಡುವ ಹುಡುಗ, ಕೊರೋನಾ ಲಸಿಕೆ ಜಾಗೃತಿ ಚಿತ್ರ, ಹಳೆಯ ಕಾಲದಲ್ಲಿ ಇದ್ದ ಸಾಕ್ಷರತಾ ಆಂದೋಲನದ ಚಿತ್ರ, ಭೂಮಿಗೆ ಟ್ಯಾಪ್ ಹಾಕಿ ನೀರಿನ ಸಂರಕ್ಷಣಾ ಜಾಗೃತಿ ಚಿತ್ರ, ಕಸೆ ವಿಲೇವಾರಿ ಚಿತ್ರಗಳು ನೋಡುಗರ ಕಣ್ಮನ ಸೆಳೆಯುತ್ತದೆ. ಚಿಂಗಾಣಿಗುಡ್ಡೆಯ ಕಾಂಕ್ರೀಟ್ ರಸ್ತೆಯ ಉದ್ಘಾಟನೆಗೆ ಆಗಮಿಸುವ ಸಚಿವ ಎಸ್ ಅಂಗಾರ ಅವರಿಗೆ ಬಿಡುವಿದ್ದರೆ ಅವರ ಕೈಯಿಂದ ತನ್ನ ಈ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಬೇಕೆಂಬುದು ಸಾಮಾಜಿಕ ಕಾರ್ಯಕರ್ತ ಜಿನ್ನಪ್ಪ ಆಳ್ವೆ ಅವರ ಇಚ್ಛೆಯಾಗಿದೆ. ಪ್ರಕಾಶ್ ಕಡಬ, ಸ್ಪಂದನ ಟಿವಿ.